ಹೆಸರು ಪ್ರಮೋದ್ VS. ನಾನು ಮಂತ್ರ ಸರ್ಫ್ ಕ್ಲಬ್ ಅಲ್ಲಿ ಇನ್ಸ್ಟ್ರಕ್ಟರ್. ಸೊ ಮಂತ್ರ ಸರ್ಫ್ ಕ್ಲಬ್ ಬಗ್ಗೆ ಹೇಳ್ಬೇಕಂದ್ರೆ ಮಂತ್ರ ಸ್ಟಾರ್ಟ್ ಆಗಿದ್ದು 2004. ಅಂದ್ರೆ 2004 ಅಲ್ಲಿ 2 ಜನಕ್ಕೆ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆನೆ ಇಲ್ಲಿ ಒಂದು ಆಶ್ರಮ ತರ ಇತ್ತು. ಆಶ್ರಮ ಅಂದ್ರೆ ಹೆಂಗೆ ಅಂದ್ರೆ ಜಾಕ್ ಎಬ್ನರ್ ಅನ್ನೋರು ಅಮೆರಿಕಾದಿಂದ ಬಂದು ಮೈಸೂರಲ್ಲಿ ಇರೋ ಆಶ್ರಮ, ಶ್ರೀರಂಗಪಟ್ಟಣದಲ್ಲಿ ಒಂದು ಆಶ್ರಮ ಇದೆ, ಹರೇರಾಮ್ ಹರೇ ಕೃಷ್ಣ ಅವ್ರದ್ದು. ಸೊ ಅದ್ರಲ್ಲಿ ಸ್ವಾಮೀಜಿ ಆಗಿ ಇದ್ರು. ಅವರು ಚಿಕ್ಕ ವಯಸ್ಸಲ್ಲೇ ಸರ್ಫಿಂಗ್ ಕಲ್ತಿರೋದ್ರಿಂದ ಅವರು ಹಿಂಗೆ ಇಂಡಿಯಾದಲ್ಲಿ ಟ್ರಾವೆಲ್ ಮಾಡ್ತಾ ಸುಮ್ನೆ ಹಂಗೆ ಎಲ್ಲಿ ಸರ್ಫಿಂಗ್ ಚೆನ್ನಾಗಿದೆ ಅಲ್ಲಿ ಟ್ರೈ ಮಾಡೋಣ ಅಂತ ಬಂದ್ರು. ಅವ್ರಿಗೆ ಮುಲ್ಕಿ ಇಷ್ಟ ಆಗಿ ಮುಲ್ಕಿಲಿ ಒಂದು ಆಶ್ರಮ ತರ ಸ್ಟಾರ್ಟ್ ಮಾಡಿ ಆಮೇಲೆ ಜನರಿಗೆ ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಅದು ಬರ್ತಾ ಬರ್ತಾ ತುಂಬಾ ಜನಕ್ಕೆ ಚೆನ್ನಾಗಿ ಗೊತ್ತಾಗಿ ಅದು ಆಮೇಲೆ ಎಲ್ರಿಗೂ ಪರಿಚಯ ಆಯ್ತು ಸರ್ಫಿಂಗ್ ಏನು ಅಂತ. ಸೊ ಕೋವಿಡ್ಗಿಂತ ಮುಂಚೆ ಸ್ವಲ್ಪ ಕಮ್ಮಿನೇ ಇತ್ತು. ಕೋವಿಡ್ ಆದ್ಮೇಲೆ ಜನ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಶುರು ಮಾಡಾದ್ಮೇಲೆ ಈಗ ಜಾಸ್ತಿ ಆಗಿದೆ. ಫಸ್ಟ್ ತುಂಬಾ ಫಾರಿನರ್ಸ್ ಬರ್ತಾ ಇದ್ರು, ಈಗ ಇಂಡಿಯನ್ಸ್ ಜಾಸ್ತಿ ಜನ ಬರ್ತಾ ಇದ್ದಾರೆ. ಸೊ ಈಗ ಆಶ್ರಮದಿಂದ ಏನ್ ಮಾಡ್ತಿದೀವಿ ಅಂದ್ರೆ ಬರೀ ಸರ್ಫಿಂಗ್ ಅಲ್ಲ, ಅದ್ರ ಜೊತೆಗೆ ಅವೇರ್ನೆಸ್ ಅಬೌಟ್ ವಾಟರ್ ಆಕ್ಟಿವಿಟೀಸ್, ನೀರಿನ ಬಗ್ಗೆ, ಮತ್ತೆ ಸಮುದ್ರದ ಬಗ್ಗೆ ಅವೇರ್ನೆಸ್, ಆಮೇಲೆ ನೇಚರ್ ಬಗ್ಗೆ ಅವೇರ್ನೆಸ್. ತುಂಬಾ ಬೀಚ್ ಅಲ್ಲಿ ತುಂಬಾ ಗಲೀಜ್ ಆಗತ್ತೆ. ಎಸ್ಪೆಷಲಿ ನಾವು ಮಂತ್ರ ಎದುರುಗಡೆನೆ ನದಿ ಇದೆ. ಸೊ ನದಿಯಲ್ಲಿ ತುಂಬಾ ಕಸ ಹಾಕದ್ಮೇಲೆ ಅದು ಸಮುದ್ರಕ್ಕೆ ಸೇರ್ಕೊಂಡು ಬೀಚ್ಗೆ ಬರುತ್ತೆ. ಸೊ ನಾವು ತಿಂಗಳಿಗೆ ಒಂದ್ಸತಿ ಬೀಚ್ ಕ್ಲೀನ್ ಮಾಡ್ತಾ ಇರ್ತೀವಿ. ಏನಕ್ಕೆ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಆತರ ಎಲ್ಲ ನಾವು ಜನರಿಗೆ ಹೇಳ್ಕೊಡ್ತಾ ಇರ್ತೀವಿ. ನಮ್ಗೆ ತುಂಬಾ ಕಾಲೇಜ್ ಮಕ್ಕಳು ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ ಬೀಚ್ ಕ್ಲೀನ್ ಮಾಡ್ಲಿಕ್ಕೆ. ಅದಲ್ಲದೆ ಈಗ ರೀಸೆಂಟ್ ಆಗೇನೆ ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡ್ ಅಪ್ ಫೆಸ್ಟಿವಲ್ ಮಾಡಿದ್ವಿ. ಅದು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ಕಾಂಪಿಟೇಷನ್ ಮಾಡಿದ್ವಿ. ಆತರ ಈಗ ನೆಕ್ಸ್ಟ್ ಮುಂದಿನ ತಿಂಗಳು ಜೂನ್ 1 ಅಲ್ಲಿ ಸರ್ಫಿಂಗ್ ಕಾಂಪಿಟೇಷನ್ ಇದೆ. ಸೊ ಅದು ನ್ಯಾಷನಲ್ ಲೆವೆಲ್ ಆತರ. ಆಮೇಲೆ ತುಂಬಾ ಈಗ ನಮ್ಮಲ್ಲಿ ಫೌಂಡೇಶನ್ ಕಡೆಯಿಂದ ಚಿಕ್ಕ ಮಕ್ಕಳಿಗೆ ಸರ್ಫಿಂಗ್ ಹೇಳ್ಕೊಟ್ಟು ಅವ್ರಿಗೆ ಕಾಂಪಿಟೇಟಿವ್ ಲೆವೆಲ್ ಅಲ್ಲಿ ಟ್ರೈನ್ ಮಾಡ್ತೀವಿ. ನಮ್ದ್ರಲ್ಲಿ 5 ಜನ ಮಕ್ಕಳಿದ್ದಾರೆ. ಅದರಲ್ಲಿ ಅವರು ಇಬ್ರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನು ಆತರ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ಅಲ್ಲೂ ಈಗ ಸ್ಟಾರ್ಟ್ ಮಾಡಿದೀವಿ ನೆಕ್ಸ್ಟ್ ಚೆನ್ನಾಗಿ ಮಾಡ್ಲಿಕ್ಕೆ. ಜನರಲ್ ಪಬ್ಲಿಕ್ ಗೆ ಆಕ್ಟಿವಿಟೀಸ್ ಏನೇನಿದೆ ಅಂದ್ರೆ ಸರ್ಫಿಂಗ್ ಅದು ಸಮುದ್ರದಲ್ಲೇ ಮಾಡೋದು. ಅದ್ ಬಿಟ್ರೆ ಇಲ್ಲೇ ರಿವರ್ ಅಲ್ಲಿ ಕಯಾಕಿಂಗ್ ಮತ್ತೆ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ಅದು ರಿವರ್ ಅಲ್ಲಿ ಮಾಡೋದು. ಅದು ಸುಮ್ನೆ ಸಂಜೆ ಹೊತ್ತು ಆರಾಮ್ಸೆ ಪ್ಯಾಡಲ್ ಮಾಡ್ಕೊಂಡು ಆರಾಮ್ಸೆ ಒಳ್ಳೆ ಸನ್ಸೆಟ್ ನೋಡ್ಲಿಕ್ಕೆ ಬೆಸ್ಟ್ ಇರುತ್ತೆ. ಟೂರಿಸ್ಟ್ ಕಡೆ ಬಂದವ್ರಿಗೆ ನಮ್ದಲ್ಲಿ ಪ್ಯಾಕೇಜ್ ತರ ಅಂತ ಏನಿಲ್ಲ. ನಮ್ದಲ್ಲಿ ಸರ್ಫಿಂಗ್ ಸಪರೇಟ್, ಸ್ಟೇ ಸಪರೇಟ್. ಪ್ಯಾಕೇಜ್ ಆತರ ಇಲ್ಲ. ಯಾಕಂದ್ರೆ ಕೆಲವರು 10 ದಿನಕ್ಕೆ ಬಂದು 2 ದಿನ ಸರ್ಫಿಂಗ್ ಮಾಡ್ಬೋದು, ಅಥವಾ ಆಚೆನೆ ಎತ್ಕೊಂಡು ಬರೀ ಸರ್ಫಿಂಗ್ ಮಾಡ್ಬೋದು. ಸೊ ನಮ್ದಲ್ಲಿ ಪರ್ಟಿಕ್ಯುಲರ್ ಪ್ಯಾಕೇಜ್ ಅಂತ ಇಲ್ಲ. ಸೊ ಸರ್ಫಿಂಗ್ 1 ಸೆಷನ್ಗೆ 2500 ಇದೆ, 3 ಸೆಷನ್ಗೆ 7000 ಇದೆ. ಆತರ ಒಂದೊಂದು ರೇಟ್ ಇದೆ. ಅಂತ ಸ್ಟೇ ಸಪರೇಟ್, ಅದಕ್ಕೆ ಡಾಮ್ಸ್ ಇದೆ, ಮತ್ತೆ ಇನ್ನೇನಿದೆ ರೂಮ್ಸ್, ನಾರ್ಮಲ್ AC ರೂಮ್ಸ್, ಕಾಟೇಜ್, ಯಾವ್ಯಾವ ತರ ಯಾರ್ಯಾರಿಗೆ ಏನೇನ್ ಬೇಕೋ ಆ ತರ ಇದೆ. ಯಾವ್ದು ಮಿಕ್ಸ್ ಇಲ್ಲ. ಸ್ಟೇ ಸಪರೇಟ್, ಸರ್ಫಿಂಗ್ ಸಪರೇಟ್. ಲೋಕಲ್ ಅಲ್ಲಿ ಕೆಲವು ಮಕ್ಕಳಿಗೆ ಏನಂದ್ರೆ ನಾವು ಅವರು ಇಂಟ್ರೆಸ್ಟ್ ತೋರಿಸಿದ್ರೆ ನಾವು ಎಲ್ಲ ಅನ್ನೋದು ಎಕ್ವಿಪ್ಮೆಂಟ್ ಮತ್ತೆ ಟ್ರೈನಿಂಗ್ ನಮ್ ಕಡೆಯಿಂದಾನೆ ಮಾಡ್ತೀವಿ. ಈಗ ಲೋಕಲ್ ಇರೋದ್ರಿಂದ ಸ್ಟೇ ಏನ್ ಬರಲ್ಲ ಅಲ್ಲ, ಸೊ ನಾವೇ ಟ್ರೈನ್ ಮಾಡ್ತೀವಿ. ಆಮೇಲೆ ಸ್ಟಾರ್ಟಿಂಗ್ ಸಾಫ್ಟ್ ಬೋರ್ಡ್ ಇರುತ್ತೆ, ಆಮೇಲೆ ಹೋಗ್ತಾ ಹಾರ್ಡ್ ಬೋರ್ಡ್ ಬರುತ್ತೆ. ಆಮೇಲೆ ಅವ್ರನ್ನ ಚೆನ್ನಾಗಿ ಡೆವಲಪ್ ಆದ್ರೆ ISA ಇಂದ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ. ಮಂತ್ರನು ಸ್ಪಾನ್ಸರ್ ಮಾಡುತ್ತೆ, ಜೊತೆಗೆ ISA ಕೂಡ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಎಜುಕೇಶನ್ ಅಥವಾ ಸರ್ಫಿಂಗ್ ಗೆ ಪ್ರಮೋಟ್ ಮಾಡ್ತೀವಿ.